ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ 21ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ನಡೆಯಿತು. ಆಶೀರ್ವಚನ ನೀಡಿದ ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದೇಶದ ಮಣ್ಣಿನ ಕಣದಲ್ಲಿರುವ ಭಾವನಾತ್ಮಕ ಮೌಲ್ಯಗಳನ್ನು ಎಲ್ಲ ಜೀವರಾಶಿಗಳಲ್ಲಿ ಕಾಣುವಂತಹ ಕಾರ್ಯ ಪ್ರತಿಯೊಬ್ಬರಿಂದ ನಡೆಯಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಹಿಂದುಳಿದ ವರ್ಗದಲ್ಲಿ ಇರುವಂತಹ ಪ್ರತಿಭೆಗಳನ್ನು ಗುರುತಿಸುವ ಕೆಲಸಗಳು ನಡೆಯಬೇಕು ಅಂತ ಹೇಳಿದರು. ಅದನ್ನು ಸದ್ಬಳಕೆ ಮಾಡುವಲ್ಲಿ ಕೂಡ ನಾವು ಕೆಲವು ಸಲ ವಿಫಲರಾದಂತಹ ಸನ್ನಿವೇಶಗಳು ಬುದ್ಧಿಜೀವಿಗಳಿಂದ ಈ ದೇಶಕ್ಕೆ ಆಪತ್ತುಗಳು ವ್ಯಾಪಿಸ್ತಾ ಇದೆ. ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮ, ಎಲ್ಲಿ ನೋಡಿದ ಕಾರ್ಯಕ್ರಮ, ಎಲ್ಲಿಯೂ ವೈಭವ, ಹುಟ್ಟುಹಬ್ಬ, ಮಂಗಳ ಕಾರ್ಯಕ್ರಮದಲ್ಲಿ ಭಾರಿ ಮಂಗಳ ಕಾರ್ಯಕ್ರಮ ಮಾಡಿಕೊಂಡು ಭಾರಿ ಮಂಗಳ ಕಾರ್ಯಕ್ರಮ ನಡೀತಾ ಇದೆ. 5 ವರ್ಷದಿಂದ ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಸೂಚನೆ ಕೊಡ್ತಾ ಬಂದಿದ್ದೆ. ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡಬೇಡಿ, ಮತ್ಸರ ಪಡಬೇಡಿ, ಇನ್ನೊಬ್ಬರನ್ನ ಒಳಿತನ್ನ ಬಯಸಿ ಇನ್ನೊಬ್ಬರು ಒಳಿತಾಗುವಾಗ ನಿಮ್ಮ ಒಳಿತನ್ನ ಅವರೊಟ್ಟಿಗೆ ಸೇರಿಕೊಂಡು ಆನಂದವನ್ನು ಅನುಭವಿಸಿ ಎಲ್ಲವೂ ಹೇಳ್ತಾ ಬರ್ತಾ ಇದೆ ಕಳೆದ 5 ವರ್ಷಗಳು. ಬೆಳಗ್ಗೆ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ಶರನ್ನವರಾತ್ರಿ ಪೂಜೆ, ಚಂಡಿಕಾ ಹೋಮ, ದತ್ತಯಾಗ, ಮಾಣಿಲ ಶ್ರೀಗಳಿಂದ ಮಧುಕರಿ ನಡೆಯಿತು. ಗ್ರಾಮೀಣ ಪ್ರತಿಭೆ ದೀಕ್ಷಾ ಅವರನ್ನು ಈ ವೇಳೆ ಗೌರವಿಸಲಾಯಿತು. ಧರ್ಮದರ್ಶಿ ದೇಜಪ್ಪ, ಮಧ್ವಾಧೀಶ ವಿಠಲದಾಸ, ವಕೀಲ ಸುರೇಶ್ ನಾವೂರು, ಟ್ರಸ್ಟಿ ತಾರನಾಥ್ ಕೊಟ್ಟಾರಿ, ಮಹಿಳಾ ಸಮಿತಿ ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ, ಶ್ರೀ ವಾಸುಕಿ ಸೇವಾ ಬಳಗದ ನಮಿತಾ ಶ್ರೇಯ ಭಾಗವಹಿಸಿದರು.